ಫ್ರೆಂಡ್ಸ್ ಇದು ಏನಂತ ನಿಮ್ಗೆ ಗೊತ್ತಾ? ಸೊ ಇದೇನು, ಇದು ಮರಗೆಣಸು. ಸೊ ಇದರದ್ದು ಈಗ ಒಂದು ಉಪ್ಪು ಕರಿ ಮಾಡುವ ಅಂತ ಹೊರಟಿದ್ದೇವೆ ನಾನು ಮತ್ತು ಅಮ್ಮ. ಸೊ ಅದನ್ನು ಹೇಗೆ ಮಾಡೋದು ಎಲ್ಲ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅಮ್ಮ ಇಲ್ಲಿ ಕಟಿಂಗ್ ಗೊತ್ತಿದ್ದಾರೆ. ತುಂಡು ಮಾಡುವ ಈಗ ತುಂಡು ಮಾಡಿದೆ. ಎಸ್, ಇದು ಸ್ವಲ್ಪ ಗಟ್ಟಿ ಉಂಟಾ? ಗಟ್ಟಿ ಉಂಟು. ಅದಿಲ್ಲದೆ ಕೂಡ ಗಟ್ಟಿ ಬರುದಲ್ಲ ನಾರ್ಮಲ್ ಗೆಣಸಿಗಿಂತ. ಹೌದು. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ತುಂಬಾ ಫೇಮಸ್ ಕೇರಳದಲ್ಲಿ. ಇದು ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ, ಲಂಚಿಗೆ ಪದಾರ್ಥ ಆಗಿ ಕೂಡ ಮಾಡ್ತಾರೆ, ಬ್ರೇಕ್ಫಾಸ್ಟಿಗೆ ತಿಂಡಿಯಾಗಿ ಕೂಡ ಮಾಡ್ತಾರೆ, ಈವ್ನಿಂಗ್ ಸ್ನ್ಯಾಕ್ ಟೈಮ್ಗೆ ಕೂಡ ಮಾಡ್ತಾರಲ್ಲ. ತುಂಬಾ ಫೇಮಸ್ ಇದು. ನೋಡಿ ಅದರ ಸ್ಕಿನ್ನನ್ನು ಹೀಗೆ ತೆಗಿಬೇಕು. ಮತ್ತೆ ಖಾಲಿ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ, ಉಪ್ಪು ಮತ್ತೆ ಸ್ವಲ್ಪ ಅರಶಿನ ಹಾಕ್ತಾರಲ್ಲ. ಮತ್ತೆ ಅದಕ್ಕೆ ಚಿಕನ್ ಸಾರು ಇದ್ರೆ ಅದರ ತುಂಡು ತುಂಡು ತಿನ್ಲಿ. ನಾವು ಹೇಗೆ ರಾಗಿ ಮುದ್ದೆ ಎಲ್ಲ ತಿಂತೇವೆ ನೋಡಿ ಚಿಕನ್ ಸಾರು ಜೊತೆ, ಹಾಗೆ ಇದನ್ನು ಕೂಡ ಚಿಕನ್ ಸಾರು ಜೊತೆ ಬೇಯಿಸಿ ತಿಂತಾರೆ. ಚಿಕನ್ ಸಾರು ಅಂತ ಅಲ್ಲ, ಯಾವುದೇ ಸಾರು ಆಗ್ತದೆ, ಮೀನು ಸಾರು ಕೂಡ ಆಗ್ತದೆ. ಸೊ ಟಾಪಿಯೋಕಾ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕಟ್ ಮಾಡಿ ನೀರಲ್ಲಿ ನೆನೆ ಹಾಕ್ಲಿಕ್ಕೆ ಇಡ್ಬೇಕು, ಇಲ್ಲದ ಕಲರ್ ಚೇಂಜ್ ಆಗುತ್ತಾ ಅಂತಲ್ಲ, ಕಪ್ಪಾಗುತ್ತೆ. ಅದಕ್ಕೆ ಅದನ್ನು ನೀರಲ್ಲಿ ನೆನೆ ಹಾಕಿ ಇಡ್ಲಿಕ್ಕೆ ಇಡ್ಬೇಕು ಹೀಗೆ ಸ್ವಲ್ಪ ಹೊತ್ತು. ಫಸ್ಟಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಮುಗಿಸುವ. ಸಿಪ್ಪೆ ಎಲ್ಲ ತೆಗೆದಾಯ್ತು. ಈಗ ಸಣ್ಣ ಸಣ್ಣ ತುಂಡು ಮಾಡು. ಒಳ್ಳೆ ಉಂಟಲ್ಲ, ಇದು ತೆಗಿಲಿಕ್ಕೆ ಉಂಟು. ಇದು ಇಷ್ಟು ಭಾಗ ತೆಗಿಬೇಕು ಇದರದ್ದು ಒಳಗಿದ್ದ. ಇಷ್ಟು ಮತ್ತೆ ಎಷ್ಟು ದೊಡ್ಡದು ಬೇಕಾದ್ರೆ ದೊಡ್ಡ, ಸಣ್ಣ ಬೇಕಾದ್ರೆ ಸಣ್ಣ ಪೀಸ್ ತೋರಿಸಿ. ಎಷ್ಟು ದೊಡ್ಡ ಮಾಡಿದೆ. ಗಾಳಿ ಇವತ್ತು ಒಳ್ಳೆ ಉಂಟು. ಮಳೆ ಏನಾದರೂ ಉಂಟಾ? ಎಲ್ಲ ಬರ್ತದೆ ಗಾಳಿ. ಎಸ್, ನಿಮ್ಗೆ ಅಡಿಗೆ ಮಾಡೋದಂದ್ರೆ ಇಷ್ಟವಾ? ಯಾರಿಗೆ? ನಿಮಗೆ. ನಾನು ಅಡಿಗೆ ಕೆಲಸದಲ್ಲೇ ಇದ್ದದಲ್ಲ ಮೊದಲಿಂದ. ಹಾಗೆ ಇಷ್ಟ ಅಲ್ಲ? ಇಷ್ಟ ಇಲ್ಲ, ಆದ್ರೆ ಮಾಡ್ಲೇಬೇಕಂತ ಮಾಡುದ. ಹೊಟ್ಟೆಗೆ ಹಸಿ ಹೋಗ್ತದಲ್ಲ, ಮಾಡಿ ತಿನ್ಬೇಕಲ್ಲ. ಹಾಗೆ ಅಲ್ಲ. ಅಮ್ಮ ಆ್ಯಕ್ಚುಲಿ ವೆಜ್ ಎಕ್ಸ್ಪರ್ಟ್. ಅಮ್ಮ ಮಾಡಿದ ವೆಜ್ ತುಂಬಾ ಟೇಸ್ಟಿ ಆಗಿರುತ್ತೆ ನಾನ್ ವೆಜ್ಗಿಂತ. ಸೊ ಇದನ್ನು ಕಟ್ ಮಾಡಿದ್ದನ್ನು ಪುನಃ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರು ಹಾಕಿ ಅದರಲ್ಲಿ ಕೂಡ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೇನೆ. ಅದು ಹಾಗೆ ಇಡಬೇಡಿ, ಯಾಕಂದರೆ ಅದು ಕಲರ್ ಚೇಂಜ್ ಆಗುತ್ತೆ, ಒಂಥರ ಬ್ರೌನಿಶ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ನೋಡಿ ನೀರಲ್ಲಿ ನೆನೆ ಹಾಕಲಿಕ್ಕೆ ಇಡಬೇಕಿದೆ. ಚಂದ ಗಾಳಿ ಇದೆ ಅಲ್ಲಿ ಇವತ್ತು. ವಾವ್, ನೈಸ್ ವೆದರ್, ಕೂಲ್ ವೆದರ್. ಆಯಿತು, ಸ್ವಲ್ಪ ಆಯಿತಾ? ಹಾಂ. ಸೊ ಉಪ್ಪು ಕರಿ ಮಾಡಲಿಕ್ಕೆ ಗ್ರೀನ್ ಚಿಲ್ಲಿ ಇಲ್ಲ. ಗ್ರೀನ್ ಚಿಲ್ಲಿ ಇಲ್ಲ ಅಂತ ಶಾಪಿಗೆ ಓಡಬೇಕಂತಿಲ್ಲ, ಮನೆಯಲ್ಲಿ ಉಂಟು, ಅದನ್ನು ತೆಗೆದು. ಇಲ್ಲಿ ಎಲ್ಲ ಗಿಡದಲ್ಲಿ ಉಂಟು, ಯಾವ ಗಿಡದಿಂದ ತೆಗೆಯುವ ಅಂತ ಥಿಂಕ್ ಮಾಡ್ತಾ ಇದ್ದೇನೆ ನಾನು. ಇಲ್ಲಿ ಉಂಟು ನೋಡಿ, ಕಾಣ್ತಾ ಉಂಟಾ? ಸೊ 1 2 3 ಸಾಕ ಅಂತ, ಜಾಸ್ತಿ ಬೇಡ ಖಾರ. ಸೊ 3 ತೆಗೆದೆ. ಸೊ ಇದನ್ನೀಗ ಇನ್ನೊಂದು ನೀರಲ್ಲಿ ತೊಳಿಬೇಕಲ್ಲ. ಇದೊಂದು ಎಷ್ಟು ಸಲ ತೊಳಿಬೇಕು? 2 ಸಲವಾ? 2 ಸಲ ಇದನ್ನು ತೊಳಿಬೇಕು. ಇದಕ್ಕೆ 2 ಸಲ ತೊಳೆದಾದ್ಮೇಲೆ ಇದನ್ನು ಕುಕ್ ಮಾಡಲಿಕ್ಕೆ ಇಡುವ. ಇದನ್ನು ಕುದಿಲಿಕ್ಕೆ ಇಡುವಾಗ ನೀರು ಹಾಕಬೇಕಲ್ಲ, ಅದು ಮುಳುಗುವಷ್ಟು ನೀರು ಹಾಕ್ಬೇಕು ಅದಕ್ಕೆ. ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಬೇಕು. ಇದಕ್ಕೆ ಒಳ್ಳೆ ಕುದಿ ಬರಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಬೇಕು.
ಅರ್ಧ ಬೇಕಾ ಇದು ತೆಂಗಿನಕಾಯಿ ಅಷ್ಟಕ್ಕೆ? ಮರಗೆಣಸು ಎಷ್ಟು? ಅರ್ಧ ಕೆಜಿ ಇತ್ತಾ? 1 ಕೆಜಿ. ಹಾಂ 1 ಕೆಜಿ. 1 ಕೆಜಿ ಆದರೆ ಅದೆಲ್ಲ ವೇಸ್ಟ್ ಎಲ್ಲ ಹೋಗಿ ಒಂದು 700 ಗ್ರಾಮ್ಸ್ ಇರ್ಬೋದು ಅದರಲ್ಲಿ. ಈಗ 700 ಗ್ರಾಮ್ಸಿಗೆ ಅರ್ಧದಷ್ಟು ತೆಂಗಿನಕಾಯಿ. ಈಗ ಒಂದು ಮಿಕ್ಸಿ ಜಾರಿಗೆ ಫಸ್ಟ್ ಒಂದು ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಅರಶಿನ ಹುಡಿ, ಅದಾದಮೇಲೆ 4 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಅದಾದಮೇಲೆ ತೆಂಗಿನ ತುರಿ. ಇದಕ್ಕೆ ಸ್ವಲ್ಪ ಹುಣಸೆ ಕೂಡ ಹಾಕಬೇಕು. 1 ಬೀಜ ಸಾಕು. 1 ಬೀಜದಷ್ಟು ಸಾಕು. ಅಂದರೆ ಜಾಸ್ತಿ ಹಾಕಿದರೆ ಜಾಸ್ತಿ ಹುಳಿ ಆಗುತ್ತೆ. ಸ್ವಲ್ಪ ಸಾಕು. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಹುಣಸೆ. ಅದರ ಜೊತೆಗೆ 4 ಬೆಳ್ಳುಳ್ಳಿ. ಆಯಿತಾ? ಇದು ನೀರು ಹಾಕಿ ಗ್ರೈಂಡ್ ಮಾಡೋದಲ್ಲ. ಇದಕ್ಕೀಗ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿದಲ್ಲಿ ಒಳ್ಳೆ ನುಣ್ಣಗೆ ರುಬ್ಕೋಬೇಕು. ಈಗ ಕುಕ್ ಆಗಿದೆ. ಇದನ್ನು ನೀರು ಸಪ್ರೇಟ್ ಮಾಡಬೇಕು. ಅದಕ್ಕೆ ಇಟ್ಸ್ ಅ ಟ್ರೆಡಿಷನಲ್ ಮೆಥಡ್ ವಿ ಆರ್ ಯೂಸಿಂಗ್. ಸೋಸ್ತಾ ಇದ್ದಾರೆ ಅಮ್ಮ ಇಲ್ಲಿ ನೋಡಿ. ನೀರೆಲ್ಲ ತೆಗಿಬೇಕು ಈ ಟೈಪ್. ಸೊ ನೋಡಿ ನೀರೆಲ್ಲ ಸಪ್ರೇಟ್ ಆಯ್ತು ಈಗ. ಸೊ ನೋಡಿ ಇದು ನೀರೆಲ್ಲ ತೆಗ್ದಾಯ್ತು. ಈಗ ಇದಕ್ಕೆ ಈಗ ಸ್ವಲ್ಪ ನೀರು, ಇದನ್ನು ಪುನಃ ಈಗ ಬೇಯಿಸ್ಲಿಕ್ಕೆ ಇಡಬೇಕು. ಓಕೆ, ಇದು ಆಲ್ರೆಡಿ ಈಗ ಕುಕ್ ಆಗಿದೆ. ಈಗ ನಾವು ರೆಡಿ ಮಾಡಿ ಇಡ್ತಕ್ಕಂಥ ಮಸಾಲವನ್ನು ಇದಕ್ಕೆ ಹಾಕೋಣ. ಇದರ ಜೊತೆಗೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಈ ಮಸಾಲಕ್ಕೆ ನಾವೀಗ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಇಲ್ಲಾಂದರೆ ಅದು ಫುಲ್ ಡ್ರೈ ಆಗುತ್ತಲ್ಲ. ಇದನ್ನೀಗ ಮಿಕ್ಸ್ ಮಾಡಬೇಕು. ಈಗ ಒಗ್ಗರಣೆ ಕೊಡ್ಲಿಕ್ಕೆ ಉಂಟಲ್ಲ, ಈಗ ನೋಡಿ ಒಳ್ಳೆಯದಾಗಿ ಮಿಕ್ಸ್ ಆಗಿದೆ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದನ್ನೊಂದು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಒಳ್ಳೆ ಕುಕ್ ಆಗಲಿಕ್ಕೆ ಬಿಡಬೇಕು. ಯಾಕೆಂದರೆ ಅದು ಮಸಾಲದ ಹಸಿ ವಾಸನೆ ಉಂಟಲ್ಲ, ಅದು ಹೋಗಬೇಕು. ಸೊ ಇದೀಗ ಕುಕ್ ಆಯಿತು, ಇದು ರೆಡಿ ಆಯಿತು. ಇದಕ್ಕೀಗ ನಾವು ಒಗ್ಗರಣೆಯನ್ನು ರೆಡಿ ಮಾಡೋಣ. ಸೊ ಇದು ಸ್ಟವ್ ಆಫ್ ಮಾಡೋದು ಬೇಡ, ಹೀಗೆ ನೀಡಿ ಒಗ್ಗರಣೆ ರೆಡಿ ಆದ ತಕ್ಷಣ ಒಗ್ಗರಣೆ ಹಾಕಿ ಇದಕ್ಕೆ ತಕ್ಷಣ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ಸೊ ಒಗ್ಗರಣೆಗೆ ನಾವಿಲ್ಲಿ ಫಸ್ಟ್ ಪಾನೆಲ್ಲ ಬಿಸಿ ಆಯಿತು. ಇದಕ್ಕೀಗ ಫಸ್ಟ್ ನಾವು ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇವೆ. ತೆಂಗಿನೆಣ್ಣೆ ಯೂಸ್ ಮಾಡ್ಬೋದು. ತೆಂಗಿನೆಣ್ಣೆ ಹಾಕಿದ್ರೇನು ಕೂಡ ಟೇಸ್ಟ್ ಒಳ್ಳೆಯದಾಗುತ್ತಲ್ಲ. ಹೌದು. ಅದಕ್ಕೀಗ ಕರಿಬೇವು ಸೊಪ್ಪು ಅದನ್ನು ಕಟ್ ಮಾಡಿ ಹಾಕಬೇಕು. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೇವೆ ನಾವು. ಹೆಲ್ತ್ ಬೆನಿಫಿಟ್ ಕೂಡ ಜಾಸ್ತಿ, ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ. ಸೊ ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಇದನ್ನೀಗ ಇದಕ್ಕೀಗ ಹಾಕಬೇಕು. ವಾವ್, ಒಗ್ಗರಣೆ ಹಾಕಿದ ತಕ್ಷಣ ಇದನ್ನು ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿ, ಆಯಿತಾ? ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಇದನ್ನು 2-3 ನಿಮಿಷ ಹಾಗೆ ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ಮರಗೆಣಸು ಉಪ್ಕರಿ. ಅಮ್ಮನ ಕೈ ರುಚಿ ಅಲ್ವಾ? ಹೌದೌದು. ಈಗ ಕೊಡ್ತೇನೆ ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೆ. ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಈಗ 2 ಮಿನಿಟ್ಸ್ ಆಯಿತು ಒಗ್ಗರಣೆ ಹಾಕಿ. ಇದನ್ನೀಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಬಿಸಿ ಬಿಸಿಯಾದ ಹೆಲ್ದಿ ಅಲ್ವಾ, ಸೂಪರ್ ಆಗಿರುತ್ತೆ ತಿನ್ಲಿಕ್ಕೂ. ಚಪಾತಿ ಇದನ್ನು ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದನ್ನು ನೀವು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡಬಹುದು. ಚಪಾತಿ ರೋಟಿ ಜೊತೆ ಸವಿಬಹುದು. ಮೇನ್ ಡಿಶ್ ಆಗಿ ಕೂಡ ಯೂಸ್ ಮಾಡಬಹುದು. ಚಿಕನ್ ಗ್ರೇವಿ ಏನಾದಿದ್ರೆ ಇದ್ರ ಜೊತೆ ಚಿಕನ್ ಗ್ರೇವಿ ಅಂತ ತಗೊಂಡು ಹಾಗೂ ಸವಿಬಹುದು. ಮೇನ್ ಡಿಶ್ ಆಗುತ್ತೆ, ಸೈಡ್ ಡಿಶ್ ಆಗುತ್ತೆ. ಟೇಸ್ಟ್ ಅಂದ್ರೆ ಸೂಪರ್ ಆಗಿರುತ್ತೆ. ಸೊ ಇಟ್ಸ್ ರೆಡಿ.